ಯಮುನಾ ಘಾಟ್ ಸ್ವಲ್ಪ ಬೆತ್ತ ಆಲ್ರೆಡಿ ಬ್ಲಾಕ್ ಉಂಡು ಅಂಚೆ ಚೂರು ಕಾಪಾಡ ಕಾಲೇಜ್ ಮುಲ್ಪ ಓಲ್ಡ್ ಬ್ರಿಡ್ಜ್ ಅಣ್ಣ ಇಂದು ಖಾಲಿ ಬ್ರಿಟಿಷರ್ ಕಟ್ಟಾದಿನ ಬ್ರಿಡ್ಜಿಗೆ ಒಂದು ಇಂದು ಪೂರ ಅಕಾಡದಕ್ಲಿಗೆ ಕೊಡ್ತೀನ ಟ್ರೈನ್ ಸೋಕಾಗ್ತಿತ್ತೆ ನಮ್ಮ ತೂತುದು ಸೌಂಡ್ ಅಂದರೆ ಅಲ್ಪ ನ್ಯೂ ಬ್ರಿಡ್ಜ್ ಉಂಟು ಅಲ್ಪ ಜಸ್ಟ್ ಸ್ಟಾರ್ಟ್ ಆಗ್ತದೆ ಅಲ್ಪ ನೋಡ ಎಲ್ಲ ಕಾಂಡ ಎಲ್ಲ ಬೈ ಹೆಂಚು ಉಂಟು ಕಲರ್ದು ಹಿಂಗೆ ಫುಲ್ ಇನ್ನು ಸಿಟಿ ತಿರ್ಗೊಂದಿಲ್ಲ ಒಂಜಿ ಬಣ್ಣ ಗೋಡೆ ಅಂತ ಫುಲ್ ಬ್ಲಾಕ್ ಹಾಕೊಂಬೋದು. ಹಾಯ್ ನಮಸ್ತೆ, ಇದು ನಮ್ಮ ತ್ರಿವೇಣಿ ಸಂಗಮ ಒಂದಿಲ್ಲ 5-10 ಆಟೋ ಸಾಧಾರಣ ಅಂದರೆ ನಮ್ಮ ಒಂದು ಎಲೆಕ್ಟ್ರಿಕಲ್ ಆಟೋ ಉಂಟಲ್ಲ ಮುಲ್ತೂರು ಸಾಧಾರಣ ಒಂದು 4 ಕಿಲೋಮೀಟ್ರು 4-5 ಕಿಲೋಮೀಟ್ರ್ ಉಂಟಿದೆ. आपका नाम? राजकुमार गुप्तारी। काफी बदलाव हुआ है। ನಮ್ಮ ರಿಕ್ಷಾದ್ದು ಬುಡ್ಡು ಮುಲ್ತದ್ದು ಒಂದು 1.5 ಕಿಲೋಮೀಟರ್ ಇತ್ತು ನಡಬರ್ದಿಕ್ಕೆ ಖಾಲಿ ಯಮುನಾ ಘಾಟ್ ಹೋಗೋದಿಲ್ಲ ಅಲ್ತದ್ದು ಗೋಟುದು ತ್ರಿವೇಣಿ ಸಂಗಮಕ್ಕೆ ಹೋಗೋದಿಲ್ಲ ಮೂಲ ಒಟ್ಟಿಗೆ ನೀರ್ದ ಕ್ಯಾನ್ ಉಂಟು ಬಣ್ಣ ಇಂಗ್ಲಿ ಗಂಗಾ ಜಲ್ ಕ್ಯಾನರೆ ಒಂದು 5 ಲೀಟರ್ ಅಂತ ಒಕ್ಕ ಇಲ್ಲಿಯ ತಾಮ್ರದ ಒಂದು ತಂಬಿಗೆ ತುಂಬ ಅವು 200 ಒಕ್ಕ ಕೊಂಚ ಪೂ ಬದಂಡ ಬ್ಯಾಗ್ ಉಂಡು ತೂವಲ್ಲಿ ಬೀಳು ಎಂಚ ಉಂಡು ಆಮೇಲೆ ಅದು ವಾ ಎಂಚ ಉಂಡುದಿಲ್ಲ ಕಲರ್ ಸೂಪರ್ ಉಂಡು. ವಾವ್ ಭಾರಿ ಶೋಕದ ಪೊರ್ಲುದ ಒಂಜಿ ಸೀನ್ ಕಾಂಡದ ಸನ್ ರೈಸ್ ಆಪುನ ಟೈಮು ಸೂಪರ್ ಕಲರ್ ಸೂಪರ್ ನಮ್ಮ ಒಂಜಿ ಸೆಲ್ಫಿ ದಪ್ಪ ಬಲೆ ಬಲೆ ಒಂದು ಹರಿಶ್ಚಂದ್ರ ಪೊಂಟೋನ್ ಬ್ರಿಡ್ಜ್ ಸಾಧಾರಣ ಒಂದು 3 ಕಿಲೋಮೀಟರ್ ನಾಡು ಬರ್ತಿದ್ದೆ ನಲ್ಲ ಈಗಲೇ ಗೊತ್ತಿದೆ ಅದು ಫಸ್ಟ್ ಒಂದು ಆಡು ತಟ ಅಲ್ಕೊಂಡು ಆಮೇಲೆ ಅಡೆ ಬೋರೆ ನಾವು ಆಡಿ ಸೂರ್ಯೋದಯ ಅಂಡ್ ಮಿಸ್ ಆಪಿರ್ ಬಂದು ಅಂಚ ಪೂರ ಸ್ವಲ್ಪ ಬತ್ತನಮ್ಮ ಒಂದು ಕಚ್ಚಪ್ಪು ದ್ವಾರ ಅಂತ ಮಾಡ್ತಾರೆ ಜನವೇ ಜನ ಸಾಧಾರಣ ಒಂದು 3 ಕಿಲೋಮೀಟರ್ ಹಿಂಗೆ ನಡ್ತದೆ ಬತ್ತ ಅಲ್ತಿರ್ದು ಗೊತ್ತಾಯ್ತು 8 ಕಿಲೋಮೀಟರ್ ಉಂಟು ಬಂದು 4 ಕಂಡ ಹಿಂಗೆ ಅಂದಾಜು ಆಪುಜಿ ಅವು 10 ಜನ ಉಳ್ಳದು ಬೀಡು ಅಂತ ಅಂಚತ್ತು ಅಲ್ಲಿ ಭಾರಿ ಚೌಕು ಇರ್ತದೆ ಸನ್ ರೈಸ್ ಇಲ್ಲ ಅದು ಆಮೇಲೆ ಇನ್ನೇ 8 ಜನ ಪುನಃ ಮುರಾನಿ ಮತ್ತು 8 ಜನ ದೇವರಿಗೆ संगम पर अत्यधिक भीड़ का प्रभाव है। कृपया पुलिस प्रशासन के निर्देशों का अनुपालन करें। आपकी सुरक्षा और
सुरक्षित स्नान प्रशासन की सर्वोच्च प्राथमिकता है। अतः पुलिस प्रशासन के दिए गए निर्देशों का पालन करें। तो ಏತುದು ಎತ್ತನಲ್ಲಿ ಜನ ಬರೋದೇ ಇಲ್ಲ क्योंकि संगम पर लगातार ಸಂಗಮ್ ದಾರ ಸ್ವಲ್ಪ स्नान करने के उपरांत जल्द से जल्द अपने गंतव्य की ओर प्रस्थान करें। ಇವಾರೆ ಮಸ್ತ್ ಕಾಯ್ತಾಲ್ ತೋಜಿನ ಅಣ್ಣ ನಡತ್ತು ಸಾಕು ಅಣ್ಣ ಇನ್ನೇಂಚೂರು ಜನ ಮಸ್ತ್ ಕಮ್ಮಿ ಕೊಡು ಬಾಕಿ ದಿನಟ್ಟು ಮಾತ್ರ ಬಿಲ್ಕುಲ್ ಈ ರಸೀಡ್ ಅಣ್ಣ ಮೂ ಎಂಗ್ಲಿ ಕನ್ಫ್ಯೂಷನ್ ಮಾಡಿ ಆ್ಯಕ್ಚುಲಿ ಎಂಗ್ಲಿ ಯಮುನಾ ಘಾಟ್ ಪೋಡು ಒಂದು ಎಂದಿನಿ ಬತ್ತೀನಿ ಸಂಗಮ್ ಪಾಯಿಂಟ್ ಸಂಗಮ್ ದ್ವಾರ ಮೂಲೆ ಇತ್ತೆ ಸಂಗಮ್ ದಲ್ಪನೆ ಸ್ಥಾನ ಮೇ ಒಂದಿಲ್ಲ आप सभी श्रद्धालुओं से अनुरोध है कि घाट पर जल्द से जल्द स्नान करें और जल्द से जल्द अपने गंतव्य की ओर प्रस्थान करें।